ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂದು ಉಡುಪಿಗೆ ಭೇಟಿ ನೀಡಿದ ಸಂದರ್ಭ ಕೆಲವು ಮಂದಿ ಮಹಿಳೆಯರು ಅವರ ಬಳಿಗೆ ಬಂದು ತಮ್ಮ ಸಮಸ್ಯೆಗಳನ್ನು ಮತ್ತು ಅಹವಾಲುಗಳನ್ನು ಸಲ್ಲಿಸಿದರು. ಒಬ್ಬಂಟಿಯಾಗಿರುವ ವೃದ್ಧ ಮಹಿಳೆಯ ಸಮಸ್ಯೆಯನ್ನು ಹೇಳಿಕೊಂಡು ಇಬ್ಬರು ಮುಸ್ಲಿಂ ಮಹಿಳೆಯರು ಸಚಿವೆಯ ಬಳಿಗೆ ಬಂದು ಅಹವಾಲು ಸಲ್ಲಿಸಿದರು. ಹಿಂದೂ ಮಹಿಳೆಯ ಮನೆ ನಿರ್ಮಾಣ ಸಮಸ್ಯೆ ಕುರಿತು ಸಚಿವೆಯ ಗಮನ ಸೆಳೆದರು. ಸಮಸ್ಯೆ ಬಗ್ಗೆ ವಿವರಿಸುವಾಗ ಮಹಿಳೆಯರು ಭಾವುಕರಾದರು. ಇದನ್ನು ಗಮನಿಸಿದ ಸಚಿವೆ ಹೆಬ್ಬಾಳ್ಕರ್ ಇದು ಹಿಂದೂ ಮುಸ್ಲಿಂ ಬಾಂಧವ್ಯ ಎಂದು ಬಣ್ಣಿಸಿದರು. ಬಿಜೆಪಿಯವರು ಇದನ್ನು ನೋಡಿ ಕಲಿಯಬೇಕು ಎಂದು ಚಾಟಿ ಬೀಸಿದರು. ಬಳಿಕ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತೇನೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಶ್ವಾಸನೆ ನೀಡಿದರು. ಅದೇ ಅಂದರೆ ಅವರಿಗೆ ಒಂದು ಖಂಡಿತವಾಗಿ ನಿಮ್ಮ ಫೋನ್ ನಂಬರ್ ಒಂಚೂರು ಬರ್ಕೊಡಿ ಇದೆಯಾ? ಇಲ್ಲ ಅಮ್ಮ ನಾನು ಮಾಡ್ಕೊಡ್ತೀನಿ. ಇವತ್ತು ಮಾಡ್ಕೊಡ್ತೀನಿ. ಆಳ್ಬಾರ್ದು ನಾನು ಮಾಡ್ಕೊಡ್ತೀನಿ. ನಿಮ್ಮನ್ನ ಇವ್ರು ನೋಡ್ತಾರಾ? ಓಕೆ ನಾವು ಅವರ ನೇಬರ್ ನಾವು ಕರ್ಕೊಂಡು ಬಂದದ್ದು ಅವರಿಗೆ ಇಲ್ಲಲ್ಲ. ನೇಬರ್ ನಾವು 5 ವರ್ಷದಿಂದ ನಾವು ಹೋಗದ ಜಾಗ ಇಲ್ಲ. ಇವತ್ತು ನಿಮ್ಮನ್ನು ಕಾದು ಇಲ್ಲಿ ಮೀಟ್ ಆಗಲಿಕ್ಕೆ ಬಂದದ್ದು. 7 ಗಂಟೆ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೊಂದು ನೆಲೆ ಕೊಡಬೇಕು ಅಂತ. ಇದು ನೋಡಿ, ಇದು ಹಿಂದೂ ಮುಸ್ಲಿಮು ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರೂ ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ. ಅದನ್ನ ಉಡುಪಿಯವರು ಕಲಿಬೇಕು, ಬಿಜೆಪಿಯವರು. ಅಮ್ಮ ಡೋಂಟ್ ವರಿ, ಐ ಪ್ರಾಮಿಸ್ ಯು ನಾನು ಮಾಡ್ಕೊಡ್ತೀನಿ. ಓಕೆ ಅಮ್ಮ ನಾನು ಮಾಡ್ಕೊಡ್ತೀನಿ. ಇವತ್ತು ಮಾಡ್ಕೊಡ್ತೀನಿ. ಆಳ್ಬಾರ್ದು ನಾನು ಮಾಡ್ಕೊಡ್ತೀನಿ. ನಿಮ್ಮನ್ನ ಇವ್ರು ನೋಡ್ತಾರಾ? ಓಕೆ ನಾವು ಅವರ ನೇಬರ್ ನಾವು ಕರ್ಕೊಂಡು ಬಂದದ್ದು ಅವರಿಗೆ ಇಲ್ಲಲ್ಲ. ನೇಬರ್ ನಾವು 5 ವರ್ಷದಿಂದ ನಾವು ಹೋಗದ ಜಾಗ ಇಲ್ಲ. ಇವತ್ತು ನಿಮ್ಮನ್ನು ಕಾದು ಇಲ್ಲಿ ಮೀಟ್ ಆಗಲಿಕ್ಕೆ ಬಂದದ್ದು. 7 ಗಂಟೆ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೊಂದು ನೆಲೆ ಕೊಡಬೇಕು ಅಂತ. ಇದು ನೋಡಿ, ಇದು ಹಿಂದೂ ಮುಸ್ಲಿಮು ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರೂ ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ. ಅದನ್ನ ಉಡುಪಿಯವರು ಕಲಿಬೇಕು, ಬಿಜೆಪಿಯವರು. ಅಮ್ಮ ಡೋಂಟ್ ವರಿ, ಐ ಪ್ರಾಮಿಸ್ ಯು ನಾನು ಮಾಡ್ಕೊಡ್ತೀನಿ.